ನಮ್ಮ ಇಲ್ಲಿ ಅಕ್ಕರಗರ ಮಸೀದಿಯ ಕಾಮಿಲ್ ಹಾಜಿಯವರು, ಅದೇ ರೀತಿ ನಮ್ಮ ಪರಿಸರದ ರಜಾಕ್ ಅವರು, ಅದೇ ರೀತಿ ಎಲ್ಲ ನಮ್ಮ ಪರಿಸರದ ಎಲ್ಲರೂ ಈ ಒಂದು ಹಾಜಿ ಅವರಿಗೆ ಅಕ್ಕರೆಕೆರೆ ಪ್ರದೇಶದ ಈ ಒಂದು ನೂತನ ರಸ್ತೆ ಉದ್ಘಾಟನಾ ಸಮಾರಂಭದಲ್ಲಿರುವಂಥ ಇದೀಗ ತಾನೇ ಉಳ್ಳಾಲ ನಗರಸಭೆಗೆ ಅಧ್ಯಕ್ಷನಾಗಿ ಆಯ್ಕೆಯಾದಂಥ ಪ್ರಥಮ ಸಭೆ ಅಂತ ನಡೆಸ್ತೇನೆ ನಾನು. ಶ್ರೀಮತಿ ಚಿತ್ರಕಲಾ ಅವರೇ ಉಳ್ಳಾಲ ನಗರಸಭೆಯ ಕಮಿಷನರ್ ಆಗಿ ಕೆಲಸ ನಿರ್ವಹಿಸುವಂಥ ಈ ಹಿಂದೆ ಕೂಡ ಇಲ್ಲಿ ಕೆಲಸ ನಿರ್ವಹಿಸಿ ಜನರ ಮೆಚ್ಚುಗೆ ಪಾತ್ರರಾಗಿ ಮಗದೊಮ್ಮೆ ಉಳ್ಳಾಲಕ್ಕೆ ಬಂದು ಈ ನಗರಸಭೆಯ ಅಭಿವೃದ್ಧಿಗೆ ಕಾರಣಕರ್ತರಾಗುವಂಥ ರಾಯಪ್ಪ ಸರ್ ಅವರೇ, ನಮ್ಮ ದರ್ಗಾ ಸಮಿತಿಯ ಸದಸ್ಯರಾದ ಖಾದರ್ ಹಾಜಿಯವರೇ, ಈ ಒಂದು ನೂತನ ರಸ್ತೆಗೆ ಸಹಕಾರಿಯಾದಂಥ ಅಬ್ದುಲ್ ರಜಾಕ್ ಅವರೇ, ಕರೀಮ್ ಅವರೇ, ರಶೀದ್ ಅವರೇ, ಇಬ್ರಾಹಿಂ ಅವರೇ, ಹನೀಫ್ ಅವರೇ, ಇನ್ನಿತರ ಈ ಭಾಗದಲ್ಲಿರುವಂಥ ಎಲ್ಲ ನನ್ನ ಸಹೃದಯಿ, ನನ್ನ ಸಹೋದರರೇ, ಜಾಸ್ತಿ ಮಾತಾಡುವಾಗಿಲ್ಲ. ಯಾಕೆಂತೇಳಿದರೆ ನಿಮ್ಮ ಸ್ಥಳೀಯ ಮಟ್ಟದ ಒಂದು ಕಾರ್ಯಕ್ರಮ. ಆದರೂ ಈ ಒಂದು ಕಾರ್ಯಕ್ರಮ ವಿಶೇಷವಾದ ಕಾರ್ಯಕ್ರಮ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೆ. ಅದು ಕೂಡ ಉಳ್ಳಾಲ ನಗರಸಭೆಯಲ್ಲಿ ಪ್ರಥಮ ಅಂತ ನಾನು ಭಾವಿಸ್ತಾ ಇದ್ದೇನೆ. ಯಾಕೆಂತೇಳಿದರೆ ಸಾರ್ವಜನಿಕವಾದಂಥ ರಸ್ತೆ ಜಾಗ ಬಿಟ್ಟುಕೊಡುವವರು, ಅದಕ್ಕೆ ಸಹಕರಿಸುವವರೆಲ್ಲ ತುಂಬ ಜನ ನಾವು ನೋಡಿದ್ದೇವೆ ಬೇರೆ ಬೇರೆ ಕಡೆಯಲ್ಲಿ. ಆದರೆ ಇದೊಂದು ವಿಶೇಷ ಏನು ಅಂತ ಹೇಳಿದರೆ, ಈ ಭಾಗದ ಜನರ ಬೇಡಿಕೆಗೆ ಸ್ಪಂದಿಸಿ ಮಾನ್ಯ ಶಾಸಕರು ಇದಕ್ಕೆ ಅನುದಾನವನ್ನು ಘೋಷಣೆ ಮಾಡಿದ್ದಾರೆ. ಶಾಸಕರು ಬಿಡುವಿಲ್ಲದಂಥ ಕೆಲಸದ ಒತ್ತಡದಿಂದಾಗಿ ಅನೇಕ ಬಾರಿ ಈ ಕಾಮಗಾರಿಯ ಬಗ್ಗೆ ಹೇಳಿದರೂ ಕೂಡ ಗುತ್ತಿಗೆದಾರರು ವಿಶೇಷವಾದಂಥ ಕಾಳಜಿ ಕೊಡದೆ ಈ ಕಾಮಗಾರಿಯಲ್ಲೇ ಮರೆತು ಬಿಟ್ಟಿದ್ದಾರೆ ಅಂತ ಹೇಳುವಂಥದ್ದು ನಾನು ತಿಳಿದು ಬಂದೆ. ಅಂಥ ಒಂದು ಕಾಮಗಾರಿಯಿಂದಾಗಿ ಈ ಪ್ರದೇಶದ 30 ಮನೆಯವರು ಮಳೆಗಾಲದಲ್ಲಿ ಪಾಡುವಂಥ ಪರಿಸ್ಥಿತಿ ನಮ್ಮ ಕಮಿಷನರಿಗೂ ವಾಟ್ಸಪ್ ಮೂಲಕ ಕಳಿಸಿಕೊಟ್ಟಿದ್ದಾರೆ. ನಮಗೂ ಕೂಡ ನೋಡಿದ್ದಾರೆ, ನಮಗೂ ಕೂಡ ತೋರಿಸಿದ್ದಾರೆ. ಇದನ್ನೆಲ್ಲ ಅರ್ಥ ಮಾಡಿದಂಥ ಕರೀಂ ಮತ್ತು ರಜಾಕ್ ಸಹೋದರರು ಬೆಳಗದವರೆಲ್ಲ ಸೇರಿ ಹಣದ ವ್ಯವಸ್ಥೆ ಆಮೇಲೆ ನೋಡುವ, ರಸ್ತೆ ಒಂದು ನಮ್ಮದಾಗಲಿ ಎಂಬ ನೆಲೆಯಲ್ಲಿ ಅಚ್ಚುಕಟ್ಟಾಗಿ ಒಂದು ಕೆಲಸವನ್ನು ಇವತ್ತು ಮಾಡಿ ಒಂದು ಉಳ್ಳಾಲ ನಗರಸಭೆಯ ಬೇರೆ ಬೇರೆ ವಾರ್ಡುಗಳಿಗೆ ಇದೊಂದು ಮಾದರಿಯಾಗಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಈ ರೀತಿಯ ಕೆಲಸ ಕಾರ್ಯಗಳು ಮಾಡಿದಾಗ ನಮ್ಮನ್ನು ನಾವು ರಕ್ಷಣೆ ಮಾಡಿದ ಹಾಗೆ ಆಗ್ತದೆ. ಯಾಕೆಂತೇಳಿದರೆ ಆ ಕೆಸರು ತುಂಬಿದ ರಸ್ತೆಯಲ್ಲಿ ಹೋಗುವುದಕ್ಕಿಂತ ಒಂದು ಸುಸಜ್ಜಿತ ರಸ್ತೆಯಲ್ಲಿ ಹೋಗುವಂಥ ವ್ಯವಸ್ಥೆ ಮಾಡಲಿಕ್ಕೆ ನೀವು ಸಹಕಾರಿಯಾದಾಗ, ಈಗ ಮೊನ್ನೆ ಆಗಿ ತಾವು ನೋಡಿರ್ಬೋದು, ಉಳ್ಳಾಲ ದರ್ಗದ ಮುಂಭಾಗದಲ್ಲಿ
ದರ್ಗಾ ಸಮಿತಿಯ ನಾವು ಜಾಗವನ್ನು ಕೊಟ್ಟ ಕಾರಣ ಒಬ್ಬೊಬ್ಬರು ದಾನಿ ಬಂದು ಒಂದು ಬಾವಿಯನ್ನು ಕಟ್ಟಿಕೊಟ್ರು. ಇದೆಲ್ಲ ಸಾರ್ವಜನಿಕವಾಗಿ ಉಪಯೋಗವಾಗುವಂಥ ಕೆಲಸ. ದಾರಿ ಇರಲಿ, ಕುಡಿಯುವ ನೀರಿರಲಿ, ಬಾವಿ ಇರಲಿ, ಇಂಥದನ್ನೆಲ್ಲ ಜನರ ಉಪಯೋಗಕ್ಕೆ ಮಾಡುವಂಥದ್ದು ಕುರಾನ್ನಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಂಗಳವರ ನಮ್ಮ ನಬಿಯವರ ಆ ಹದೀಸ್ ಪ್ರಕಾರ ನಡೀತಾ ಇದೆ. ಅದು ಶಾಶ್ವತವಾಗಿ ಪುಣ್ಯ ಸಿಗುವಂಥ ಕೆಲಸ. ಅಂಥ ಕೆಲಸಕ್ಕೆ ತಾವು ಕೈ ಹಾಕಿದ್ದೀರಿ, ಅದು ನೆರವೇರಿದೆ. ಅದರ ಹಣಕಾಸಿನ ಬಗ್ಗೆ ಬೇಕಾದರೆ ನಾನು ಶಾಸಕರಲ್ಲಿ ಮಾತಾಡಿ ನೋಡ್ತೇನೆ ಯಾವ ರೀತಿ ಮಾಡ್ಬೋದು ಅಂತೇಳಿ. ಅದು ನಂಬಿ ಕೂತ್ಕೊಳ್ಬೇಡಿ. ಆದರೂ ಅದರಿಂದ ಬಂದ ಹಣದಿಂದ ಇನ್ನೊಂದು ಈ ರೀತಿಯ ಕೆಲಸ ಮಾಡಲಿಕ್ಕೆ ನಿಮಗೆ ಪ್ರೇರಣೆ ಆಗಲಿ, ಇದೊಂದು ಮೂಲ ನಿಧಿಯಾಗಲಿ ಅಂತ ನಾನು ಹಾರೈಸ್ತೇನೆ. ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಲಿಕ್ಕೆ ನಾನು ಖಂಡಿತವಾಗಿಯೂ ನಾನು ಶಾಸಕರಲ್ಲಿ ಹೇಳ್ತೇನೆ. ಈ ಒಂದು ಹಣವನ್ನು ಇಟ್ಕೊಂಡು ಇದರ ಬಿಲ್ ಮಾಡಿದರೆ ಶಾಸಕರ ನಿಧಿಯಿಂದ ಕೊಟ್ಟರೆ ಪುರಸಭೆಯಿಂದ ಅದಕ್ಕೆ ಸದ್ಯಕ್ಕೆ ಸಿಗಲಿಕ್ಕೆ ಇಲ್ಲ. ಯಾಕಂದರೆ ಅಲ್ಲೆಲ್ಲ ಅಷ್ಟೆಲ್ಲ ಕೊಡಲಿಕ್ಕೆ ಬಾಕಿ ಇದೆ ಮೊದಲಿದ್ದು. ಈಗ ಇನ್ನು ಪುರಸಭೆ ನಗರಸಭೆ ಸ್ಟಾರ್ಟ್ ಆದರೆ ಇನ್ನು ಕೆಲಸದ ಒತ್ತಡ ರಾಶಿ ಆದರೆ ನಿಮಗೆ ಯಾರು ಅದರ ಗೋಜಿಗೆ ಹೋಗುವವರು ಇರಲಿಕ್ಕಿಲ್ಲ. ಆದರೂ ಶಾಸಕರ ನಿಧಿಯಿಂದ ಅವರು ಏನು ಆಶ್ವಾಸನೆ ಕೊಟ್ಟಿದ್ದಾರೆ ಅದನ್ನು ಕೊಡಿಸುವಂಥ ಕೆಲಸಕ್ಕೆ ನಾನು ಮಾತಾಡ್ತೇನೆ. ಅಲ್ಲಾಹನು ಇನ್ನಷ್ಟು ಈ ರೀತಿಯ ಕೆಲಸವನ್ನು ಮಾಡಲಿಕ್ಕೆ ತಮಗೆ ಶಕ್ತಿಯನ್ನು ನೀಡಲಿ ಅಂತ ಹಾರೈಸಿ, ಈ ಸಂದರ್ಭದಲ್ಲಿ ನೂತನವಾಗಿ ಆಯ್ಕೆಯಾದಂಥ ನಮ್ಮ ಚಿತ್ರಕಲಾ ಸಹೋದರಿಯನ್ನು ನಾನು ಅಭಿನಂದಿಸ್ತಾ, ಮುಂದಿನ ದಿನಗಳಲ್ಲಿ ಬಹಳ ಜವಾಬ್ದಾರಿಯ ಹುದ್ದೆಯಲ್ಲಿ ತಾವು ಅಲಂಕರಿಸ್ತಾ ಇದ್ದೀರಿ. ಆ ಸಂದರ್ಭದಲ್ಲಿ ಮಾರ್ಗದರ್ಶನಕ್ಕಾಗಿ ರಾಯಪ್ಪ ಸರ್ ಒಬ್ಬ ಒಳ್ಳೆಯ ದಕ್ಷ ಅಧಿಕಾರಿ, ಅವರೊಂದಿಗೆ ಉತ್ತಮವಾದ ಬಾಂಧವ್ಯವನ್ನು ಇಟ್ಟುಕೊಂಡು ಸಹಕಾರದೊಂದಿಗೆ ತಮ್ಮ ಅಧಿಕಾರವನ್ನು ಚಲಾಯಿಸಬೇಕು ಅಂತ ಕೇಳಿಕೊಂಡು ಎಲ್ಲರನ್ನೂ ಉಳ್ಳಾಳ ನಗರಸಭೆಯಲ್ಲಿರುವಂಥ ಎಲ್ಲ ಪಾರ್ಟಿ ಪಂಗಡದವರನ್ನು ಒಟ್ಟಾಗಿ ಕರ್ಕೊಂಡು ಮುಂದೆ ಸಾಗಲಿಕ್ಕೆ ಅಲ್ಲಾಹನು ಅನುಗ್ರಹಿಸಲಿ ಅಂತ ಹೇಳುವ ಮಾತನ್ನು ಹೇಳಿ, ಇನ್ನಷ್ಟು ದಿನಗಳ ಕಾಲ ನಮ್ಮ ಕಮಿಷನರು ಉಳ್ಳಾಳದಲ್ಲಿಯೇ ಇದ್ದು ಈ ಊರಿನ ಅಭಿವೃದ್ಧಿಗೆ ತಾವು ಒಬ್ಬರು ಸಾಕ್ಷಿಯಾಗಬೇಕು, ಇನ್ನಷ್ಟು ಕೆಲಸಗಳನ್ನು ಮಾಡಿಕೊಡಬೇಕು. ರಾಯಪ್ಪ ಸರ್ ಒಂದು ದೊಡ್ಡ ಗುಣ ಅಂದರೆ ಶುಚಿತ್ವದ ಬಗ್ಗೆ. ಬೇರೆ ಅಧಿಕಾರಿಗಳು ನೀವು ನೋಡಿರ್ಬೋದು, ಆಫೀಸಲ್ಲಿ ಬಂದು ಕೊಟ್ಟರೆ ಕೂತ್ಕೊಂಡ್ರೆ ರಾತ್ರಿ ತನಕ ಅಲ್ಲಿ ಇರ್ತಾರೆ, ಯಾವುದೆಲ್ಲ ಫೈಲ್ ಬರ್ತದೆ ಅಂತೇಳಿ. ಆದರೆ ಇವರು ಆ ರೀತಿ ಅಲ್ಲ, ಬೆಳಿಗ್ಗೆ 7 ಗಂಟೆಗೆ ಬಂದು ಹಾಜರಾಗಿ ರಸ್ತೆ ನೋಡುವಂಥ ಕೆಲಸ. ಮೊನ್ನೆ ಕೊರೋನಾ ಬಂದಾಗ ನೀವು ನೋಡಿರ್ಬೋದು, ಲಾಠಿ ಹಿಡ್ಕೊಂಡು, ಅದು ಅವರ ಕೆಲಸ ಅಲ್ಲ. ಆದರೂ ಆ ರೀತಿಯ ಕೆಲಸದಲ್ಲಿ ಮಗ್ನರಾಗುವಂಥ ಒಂದು ಮನಸ್ಥಿತಿ ಇರುವವರು. ಅವರು ಕೂಡ ಮುಂದಿನ ದಿನಗಳಲ್ಲಿ ಒಳ್ಳೆಯ ಅಭಿವೃದ್ಧಿಗೆ ನಮಗೆ ಸಾಕ್ಷಿಯಾಗಲಿ ಅಂತ ಹಾರೈಸಿ, ಈಗಾಗಲೇ ಇದಕ್ಕೆ ನೆರವನ್ನು ನೀಡಿದಂಥ ಎಲ್ಲ ನನ್ನ ಸಹೋದರರು, ವಿಶೇಷವಾಗಿ ನಮ್ಮ ಖಾದರ್ ಮಹಿಳಾ, ಇಂಥದ್ರಲ್ಲೆಲ್ಲ ಬಹಳ ಒಂದು ಇಂಟ್ರೆಸ್ಟ್, ಒಂದು ಬಹಳ ಸ್ಪೀಡ್ ಕೆಲಸದಲ್ಲಿ. ಆ ರೀತಿ ಕೆಲಸ ಮಾಡಲಿಕ್ಕೆ ಸ್ಪೀಡ್ ಕೊಡುವವರಿದ್ದರೆ ಇನ್ನಷ್ಟು ಕೆಲಸ ಮಾಡಲಿಕ್ಕೆ ಆಗ್ತದೆ. ಅಲ್ಲಾಹನು ಅದಕ್ಕೆ ಅನುಗ್ರಹಿಸಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಅದರ ಜೊತೆಯಲ್ಲಿ ನಮ್ಮ ಪರಿಸರದ ಯುವಕರು ಬಹಳಷ್ಟು ಆಲೋಚನೆ ಮಾಡಬೇಕು. ನಾವು ಈ ಭಾಗದಲ್ಲಿರುವ ಬಹುಸಂಖ್ಯಾತ ಮುಸಲ್ಮಾನರಿರುವಂಥ ವಾರ್ಡ್ ಇದು. ಈ ವಾರ್ಡಲ್ಲಿ ನಮ್ಮ ಯುವಕರು ದಾರಿ ತಪ್ಪದ ಹಾಗೆ ಈಗಿನ ಪರಿಸ್ಥಿತಿಯಲ್ಲಿ ಗಾಂಜಾ ಮದ್ಯವ್ಯಸನದಿಂದಾಗಿ ಆಗುವಂಥ ತೊಂದರೆಗಳು ನಾವು ಕಾಣ್ತಾ ಇದ್ದೇವೆ. ಈಗ ಕೆಲವೊಂದು 4 ತಿಂಗಳಿಂದ ಬರೇ ಡ್ರಗ್ಸ್ ಹೇಳುವಂಥ ಕೂಗು ಎಲ್ಲಿವರೆಗೆ ಯಾರನ್ನು ಬಲಿ ತಕ್ಕೊಂಡಿದೆ, ಬಲಿಯಲ್ಲ, ಯಾರನ್ನು ಜಾಲದಲ್ಲಿ ಸಿಲಿಸ್ಕೊಂಡಿದೆ ಅಂತ ನೀವು ಆಲೋಚನೆ ಮಾಡಿ. ಎಷ್ಟೇ ದೊಡ್ಡ ದೊಡ್ಡ ಶ್ರೀಮಂತರಿದ್ದರೂ ಕೂಡ ಜೈಲಲ್ಲಿ ಕೊಳೆಯುವಂಥ ಯಾವುದೇ ನಟಿಯಾದರೂ ಕೂಡ ಅದಕ್ಕೆ ಒಂದು ಅವಕಾಶ ಇಲ್ಲ ಹೊರಗೆ ಬರಲಿಕ್ಕೆ, ಆ ರೀತಿಯಾಗಿದೆ. ಅದಕ್ಕಾಗಿ ನಾನು ವಿಜ್ಞಾಪನೆ ಮಾಡುವಂಥದ್ದು, ನಮ್ಮ ಯುವಕರು ಆ ಚಟದಿಂದ ದೂರ ಆಗಬೇಕು. ಯಾರಾದರೂ ಆ ರೀತಿಯ ವ್ಯಸನೆಗಳಿದ್ದರೆ ಅವರಿಗೆ ಬುದ್ಧಿವಾದ ಹೇಳಿ ಅವರನ್ನು ಸರಿದಾರಿ ತರುವಂಥ ಕೆಲಸವನ್ನು ನಿಮ್ಮ ಯುವಕ ಮಿತ್ರದವರೆಲ್ಲ ಸೇರಿಕೊಂಡು ಮಾಡಬೇಕು. ಆ ಮೂಲಕ ನಮ್ಮ ಯುವಕರು ಏನು ಇಸ್ಲಾಮಿನ ಅಂದರೆ ಯಾರು ಎಂಬುದನ್ನು ತೋರಿಸಿಕೊಟ್ಟು ಇತರ ಧರ್ಮದವರಿಗೆ ನಾವೊಂದು ಮಾದರಿಯಾಗಿ, ಎಲ್ಲರೂ ಏನೂ ತಪ್ಪು ಮಾಡುವುದಿಲ್ಲ, ಒಂದಿಬ್ಬರು ಮಾಡಿದರೆ ಸಮಾಜಕ್ಕೆ ಸಮುದಾಯಕ್ಕೆ ಕಲಂಕ ಬರ್ತದೆ. ಅದರಿಂದ ತಾವೆಲ್ಲ ಒಂದು ಉತ್ತಮ ರೀತಿಯ ಉತ್ತಮ ವಾತಾವರಣದ ಬೆಳವಣಿಗೆ ಕೂಡ ಸಹಕಾರಿಯಾಗಬೇಕು ಅಂತ ಕೇಳಿಕೊಂಡು ನಿಮಗೆಲ್ಲ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲ ಗಣ್ಯರಿಗೂ ವೇದಿಕೆಯ ಮುಂದಿರುವ ಪುಟ್ಟ ಮಕ್ಕಳಿಗೂ ನಾನು ನಮಸ್ಕರಿಸುತ್ತಾ, ಇದು ನನ್ನ ಅಧ್ಯಕ್ಷ ಇದರಲ್ಲಿ ನನ್ನ ಮೊದಲನೆಯ ಕಾರ್ಯಕ್ರಮ.
ಪದಗ್ರಹಣ ಆಗಲಿಲ್ಲ, ಆದರೂ ಇವರು ನನ್ನನ್ನು ಕರೆದು ನನ್ನನ್ನು ಅಭಿನಂದಿಸಿ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದಕ್ಕೆ ನಾನು ನಿಮಗೆ ತುಂಬ ಧನ್ಯವಾದವನ್ನು ಸಮರ್ಪಿಸುತ್ತೇನೆ. ಮತ್ತು ಮಹಿಳೆ ಒಂದು ಅಧ್ಯಕ್ಷ ಆಗುವಾಗ ಎಲ್ಲರೂ ಒಂಥರ ಅಷ್ಟು ಇಂಟ್ರೆಸ್ಟ್ ಇದು ತೋರಿಸುವುದಿಲ್ಲ ನನಗೆ. ಆದರೆ ಈ ಕಾರ್ಯಕ್ರಮಕ್ಕೆ ಅವರು ಇಲ್ಲಿ ಕರೆದು ನನ್ನನ್ನು ಅಭಿನಂದಿಸಿದರು ಒಂದು ಕಡೆ, ಇನ್ನೊಂದು ಕಡೆ ಅಧ್ಯಕ್ಷರು ಮೊದಲನೇ ಭಾಷಣದಲ್ಲಿ ನನಗೆ ತುಂಬ ಒಂದು ಪ್ರೋತ್ಸಾಹದ ಮಾತನ್ನು ಹೇಳಿ ನನಗೆ ಒಂಥರ ನಿಜವಾಗಿ ನನಗೆ ಇದರಲ್ಲಿ ಅಷ್ಟು ಅನುಭವ ಇಲ್ಲ. ಈ ಉಪಾಧ್ಯಕ್ಷ ಆಗಿದ್ದರು ನಾನು ಒಂದು ಅವಧಿಯಲ್ಲಿ, ಆದರೆ ಈಗ ನಾನು ಅಧ್ಯಕ್ಷ ಅಂದರೆ ನಮಗೆ ಪೂರ್ಣ ಜವಾಬ್ದಾರಿ. ಈ ಇದರಲ್ಲಿ ನಮಗೆ ಈಗ ಇವರು ಒಂದು 5 ನಿಮಿಷದ ಭಾಷಣದಲ್ಲಿ ನನಗೆ ತುಂಬ ಹುರಿದುಂಬಿಸಿದರು ನನ್ನನ್ನು, ನನ್ನ ಕಾರ್ಯ ನಿರ್ವಹಿಸಲಿಕ್ಕೆ. ಹಾಗಾಗಿ ನಾನು ನಿಮಗೆ ತುಂಬ ಧನ್ಯವಾದ ಹೇಳ್ತಾ ನನಗೆ ಅವಕಾಶ ಕೊಟ್ಟದಕ್ಕೆ ನಾನು ಧನ್ಯವಾದವನ್ನು ಸಮರ್ಪಿಸಿ ನನ್ನ ಭಾಷಣವನ್ನು ಮುಗಿಸ್ತೀನಿ. ವಿಶೇಷವಾಗಿ ಇಲ್ಲಿ ನೆರೆದಂಥ ಎಲ್ಲ ಮಕ್ಕಳಿಗೂ ಸಹ ಈ ಸಮಾರಂಭವನ್ನು ಉದ್ಘಾಟನೆ ಮಾಡಿದಂಥ ದರ್ಗಾ ಅಧ್ಯಕ್ಷರೇ ಮತ್ತು ನಮ್ಮ ನೂತನವಾಗಿ ಅಧ್ಯಕ್ಷರಾಗಿ ಇರುವಂಥ ಚಿತ್ರಾ ಮೇಡಮ್ ಅವರೇ, ಎಲ್ಲ ನಾಗರಿಕರೇ, ವಿಶೇಷವಾಗಿ ಕಳೆದ ಒಂದು 20 ದಿನ ಹಿಂದೆ ಇಲ್ಲಿಯ ನಾಗರಿಕರೆಲ್ಲ ನಗರಸಭೆ ಬಂದು ನನ್ನನ್ನು ಕರ್ಕೊಂಡ್ಬಂದರು, ನನ್ನನ್ನು ಕರೆದುಕೊಂಡು ಇಲ್ಲಿ ಬಂದರು. ಇಲ್ಲಿ ನೋಡುವಾಗ ಎಲ್ಲ ಕೆಂಪುಮಯವಾಗಿ ನನಗೆ ಆಶ್ಚರ್ಯ ಆಯಿತು, ಎಂತ ಮಾಡೋದು ಮಾರ್ರೆ ಎಂಬುದಾಗಿ. ಇವ್ರು ಹೇಳಿದ್ರು, ಇಲ್ಲ ಸರ್ ಏನಾರ ಮಾಡಿ, ಇಲ್ಲ ನಗರಸಭೆಯಲ್ಲಿ ಹಣ ಇಲ್ಲ ಅಣ್ಣ, ನಾನು ಏನು ನನ್ನ ಕೈಲಾದ ಎಷ್ಟು ಎಲ್ಪ್ ಮಾಡಬೇಕು ಅಷ್ಟು ನಿಮಗೆ ಹೆಲ್ಪ್ ಮಾಡ್ತೀನಿ ಎಂಬುದಾಗಿ ನಾನು ಅವ್ರಿಗೆ ಆಶ್ವಾಸನೆ ಕೊಟ್ಟೆ. ಆನಂತರ ಮಾರನೇ ದಿವಸ 2 ಲೋಡನ್ನು ಬಾರ್ಡರ್ಸನ್ನು ಜಲ್ಲಿ ಲೋಡನ್ನು ಹಾಕಿ ಲೆವೆಲ್ ಮಾಡುವಾಗ ಇವರೆಲ್ಲ ಇದ್ದರು, ಎಲ್ಲ ಯುವಕರೆಲ್ಲ. ನಾನು ಹೇಳಿದೆ, ತಾವೇ ಈ ಮನೆಗಳು ನೋಡುವ ಚಂದ ಮನೆ ಉಂಟು ಮಾರಲ್ಲ, ಇಲ್ಲೆಲ್ಲ ಕೆಂಪಾಗಿ ನೀವು ಎಂಥ ಕತೆ ನಿಮಗೆಲ್ಲ, ನೀವೆಲ್ಲರೂ ಸೇರಿ ಈ ರಸ್ತೆಯನ್ನು ಮಾಡಿ ಎಂಬುದಾಗಿ ಹೇಳಿದೆ. ನಾನು ನನ್ನ ಪ್ರೇರೇಪಣೆಯಿಂದ ರಸ್ತೆ ನಿರ್ಮಾಣ ಮಾಡಿದ್ದೇವೆ. ಹಾಗಾಗಿ ಖಂಡಿತವಾಗಿಯೂ ಸರ್ಕಾರವನ್ನು ನೋಡೋದು ಬೇಡ, ಸ್ಥಳೀಯ ಸಂಸ್ಥೆಗಳನ್ನು ನೋಡೋದು ಬೇಡ, ನಾವು ಆರ್ಥಿಕವಾಗಿ ಬಲರಾಗಿದ್ದರೆ ಎಲ್ಲ ಒಟ್ಟು ಸೇರಬೇಕು. ಎಲ್ಲ ಒಟ್ಟು ಸೇರಿ ಇಂಥ ಸಣ್ಣ ಕೆಲಸಗಳನ್ನು ತಾವೇ ಮಾಡಿದರೆ ಖಂಡಿತವಾಗಿಯೂ ಒಂದು ಉಳ್ಳಾಳಕ್ಕೆ, ನಗರಕ್ಕೆ ಉಪಕಾರ ಆಗ್ತದೆ. ನಿಮಗೂ ಸಹ ಅದರ ಬಗ್ಗೆ ಹಣ ಹಾಕಿದ ಮೇಲೆ ನಿಮಗೂ ಜವಾಬ್ದಾರಿ ಇರ್ತದೆ. ರಸ್ತೆಯನ್ನು ಸರಿಯಾಗಿ ಇಟ್ಕೊಳ್ಬೇಕು. ಸರ್ಕಾರ ಮಾಡಿದರೆ ಅದು ನಿಮಗೆ ಅಷ್ಟು ಅದರ ಬಗ್ಗೆ ಗಮನ ಕೊಡೋದಿಲ್ಲ. ಈಗ ಇವರು 2 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ, ಏನಾದ್ರು ಕೂಡ ಅಯ್ಯೋ ನನ್ನ ಹಾಕಿದ ಹಣವನ್ನು ಇಲ್ಲಿ ವೇಸ್ಟ್ ಮಾಡಬಾರ್ದು ಎಂಬ ತಿಳುವಳಿಕೆ ಬರ್ತದೆ. ಇವತ್ತು ನಾಗರಿಕರು ಈ ರೀತಿ ಪ್ರತಿಯೊಂದು ಕಡೆ ಮಾಡಬೇಕು. ಖಂಡಿತವಾಗಿ ಉಳ್ಳಾಳದಲ್ಲಿ ಪ್ರಥಮ ಎಂಬುದಾಗಿ ನಾನು ಭಾವಿಸ್ತೇನೆ ಅಲ್ವಾ. ಖಂಡಿತವಾಗಿಯೂ ಇಲ್ಲಿಯ ನಾಗರಿಕರಿಗೆ ದೇವರು ಒಳ್ಳೇದು ಮಾಡಲಿ. ನಿಮಗೆ 2 ಲಕ್ಷ ಕೊಟ್ಟರೆ ದೇವರು ಡಬಲ್ ಕೊಡಲಿ, 4 ಲಕ್ಷ ಅವ್ರಿಗೆ ಸಿಗಲಿ ಎಂಬುದಾಗಿ ಆರೈಸುತ್ತಾ ಇಂಥ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಮ್ಮ ಅಧ್ಯಕ್ಷರು ಹೇಳಿದರು, ದರ್ಗಾಧ್ಯಕ್ಷರು, ಇವತ್ತು ಡ್ರಗ್ಸು, ಗಾಂಜಾ ಯುವ ಜನಾಂಗವನ್ನು ಹಾಳು ಮಾಡ್ತಾ ಇದೆ. ಇವತ್ತು ಒಳ್ಳೆಯದಿದೆ ಸಮಾಜದಲ್ಲಿ, ಕೆಟ್ಟದಿದೆ. ಯಾವುದು ಬೇಕು ನಿಮಗೆ? ಒಳ್ಳೆಯದನ್ನು ಗಟ್ಟಿಯಾಗಿ ಇಟ್ಕೊಂಡು ನಿಮ್ಮ ಭವಿಷ್ಯ ಒಳ್ಳೆಯದಾಗ್ತದೆ. ಕೆಟ್ಟದ್ದನ್ನು ಪಾಲನೆ ಮಾಡಿದರೆ ಎಲ್ಲೆಲ್ಲೋ ಹೋಗಿ ಹಾಳಾಗಬೇಕಾಗ್ತದೆ. ಇವತ್ತು ಯುವಕರು ವಿದ್ಯಾವಂತರು ಈ ಕೆಟ್ಟ ಕಾರ್ಯಗಳಿಗೆ ಹೋಗಬೇಡಿ, ಒಳ್ಳೆಯದನ್ನು ಸ್ವೀಕಾರ ಮಾಡಿ, ಒಳ್ಳೆ ನಡೆ, ಒಳ್ಳೆ ನುಡಿ, ಒಳ್ಳೆ ಸಂಸ್ಕಾರವನ್ನು ಬೆಳೆಸ್ಕೊಳ್ಳಿ. ಖಂಡಿತವಾಗಿ ದೇವರು ನಿಮಗೆ ಒಳ್ಳೇದು ಮಾಡ್ತಾನೆ. ಕೆಟ್ಟದಕ್ಕೆ ಹೋಗಬೇಡಿ. ಕೆಟ್ಟದ್ದನ್ನು ಕಂಡ್ರೆ ದೂರ ಇರಬೇಕೆಂಬುದಾಗಿ ನಮಗೆ ಗೊತ್ತಿದೆ. ಅದು ನಮಗೆ ತಿಳುವಳಿಕೆ, ಎಲ್ರಿಗೂ ತಿಳುವಳಿಕೆ ಇದೆ. ಎಲ್ಲರಿಗೂ ದೇವರು ಒಳ್ಳೆ ತಿಳುವಳಿಕೆ, ಆದರೆ ಅದನ್ನು ಉಪಯೋಗ ಮಾಡ್ತಾ ಇಲ್ಲ. ನಾವು ಒಳ್ಳೆಯದನ್ನು ಉಪಯೋಗ ಮಾಡ್ತೀವಿ, ಕೆಟ್ಟದ್ದನ್ನು ಕೂಡಲೇ ನಾವು ಅದನ್ನು ಉಪಯೋಗ ಮಾಡ್ತಾಯಿದ್ವಿ. ಅದನ್ನು ಮಾಡಬೇಡಿ ದಯಮಾಡಿ. ನೋಡಿ, ಇಲ್ಲಿ ನೋಡುವಾಗ ತುಂಬ ಮಕ್ಕಳಿದ್ದೀರಿ, ನೀವೆಲ್ಲ ಒಳ್ಳೆಯದನ್ನು ಕಲೀರಿ. ಒಳ್ಳೆಯ ಮಕ್ಕಳಾಗಿ ಒಳ್ಳೆಯ ಸಂಸ್ಕೃತಿಯನ್ನು ಕಳು. IAS IPS ಮಾಡಿರಿ. ಎಲ್ಲ ಒಂದು ಈ ದೇಶದ, ಈ ರಾಜ್ಯದ ಉನ್ನತ ಉದ್ಯೋಗದಲ್ಲಿ ಸೇರಬೇಕು. ನೀವೆಲ್ಲ ಒಳ್ಳೆಯ ವಿದ್ಯಾಭ್ಯಾಸ ಮಾಡಿ, ಅಲ್ಲಿ ಇದು ಮಾಡಬಾರ್ದು. ಯಾವುದೇ ಕಾರಣಕ್ಕೂ ಕೆಟ್ಟದಕ್ಕೆ ಹೋಗಬೇಡಿ. ಒಳ್ಳೆಯ ವಿದ್ಯಾವಂತರಾಗಿ, ನನ್ನಾಗೆ ಒಳ್ಳೆಯ ಆಫೀಸರ್ ಆಗಿ ಸಮಾಜ ಸೇವೆ ಮಾಡಿ. ಖಂಡಿತವಾಗಿ ದೇವರು ನಿಮಗೆ ಸಹಾಯ ಮಾಡ್ತಾನೆ. ಇಲ್ಲಿ ನಾಗರಿಕರ ಒಂದು ಈ ಕಾರ್ಯಕ್ರಮ ನಿಜವಾಗ್ಲೂ ಯಶಸ್ವಿ ಆಗಲಿ. ಇನ್ನು ಮುಂದೆ ದಿನದಲ್ಲಿ ಒಳ್ಳೆಯ ಕೆಲಸ ಮಾಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ನಗರಸಭೆ ವತಿಯಿಂದ ಯಾವುದೇ ಹಣ ಕೊಡೋದಿಲ್ಲ ನಾನು, ಯಾಕಂದರೆ ಅಧ್ಯಕ್ಷ ಜವಾಬ್ದಾರಿ ನಾನು ಕೊಡೋದಿಲ್ಲ, ಯಾಕಂದರೆ ನಮ್ಮದು ಚಿಂತಾಜನಕವಾಗಿದೆ. ದಯಮಾಡಿ ತಾವೇ ಅದನ್ನು ಭರಿಸಬೇಕು. ಯಾವುದೇ ಕಾರಣಕ್ಕೂ ನಾನು ಹಣ ವಾಪಸ್ ಕೊಡ್ತೀನಿ ಅಂತ ಹೇಳೋದಿಲ್ಲ. ಆ ರೀತಿ ಇದು ನಮ್ಮದು. ಇನ್ನೂ ಅಭಿವೃದ್ಧಿ ಆದರೆ
ಖಂಡಿತವಾಗಿ ನಿಮ್ಮ ಬೇಡಿಕೆ ನಮ್ಮ ಕೌನ್ಸಿಲ್ ಗಮನಕ್ಕೆ, ನಮ್ಮ ಅಧ್ಯಕ್ಷರ ಗಮನಕ್ಕೆ ತಂದು ಮುಂದಿನ ರಸ್ತೆಗಳೇನಾದರೂ ಮುಂದೆ ಅನುದಾನ ಬಂದಾಗ ಆ ರಸ್ತೆಗಳನ್ನು ಅಭಿವೃದ್ಧಿ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಅಧ್ಯಕ್ಷರೊಟ್ಟಿಗೆ ಸೇರಿಕೊಂಡು ನಾವು ನಿಮಗೆ ಈ ಪ್ರಾಂತಕ್ಕೆ, ಇಡೀ ಉಳ್ಳಾಳ ಪ್ರಾಂತ್ಯಕ್ಕೆ ಒಳ್ಳೆ ಕೆಲಸ ಕಾರ್ಯ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಎಂಬುದಾಗಿ ತಮಗೆಲ್ಲ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಉತ್ತರವಾಗಿ ಆಯ್ಕೆಯಾದಂಥ ಶ್ರೀಮತಿ ಚಿತ್ರಕಲಾವಿದರಿಗೆ ಈ ಒಂದು ಅಕ್ಕರಿಕಾರ ಪ್ರದೇಶದ ಯುವ ಮಿತ್ರರಿಂದ ಈ ಒಂದು ರಸ್ತೆ ಉದ್ಘಾಟನಾ ಕಾರ್ಯಕ್ರಮದ ಸಂದರ್ಭದಲ್ಲಿ ಆಗಮಿಸಿದ ಈ ಒಂದು ಹೊಸತಿಯವರಿಗೆ ಶಾಲನ್ನು ಅರ್ಪಣೆ ಮಾಡಿ ಗೌರವಿಸಲಿಕ್ಕೆ ಹೇಳಿದ್ದಾರೆ. ಈ ಊರಿನ ಎಲ್ಲರ ಪರವಾಗಿ ಈ ಶಾಲನ್ನು ಧನ್ಯವಾದಗಳು. ಸ್ವೀಕರಿಸಿದ